ಭಾರತೀಯ ಸಂವಿಧಾನ ಜಗತ್ತಿನ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಅಥಣಿಯ ಮಹೇಶ್ ಕಮಟಳ್ಳಿ ಅವರ ಮನೆಯಲ್ಲಿ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಸಂವಿಧಾನ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರಿಂದ ನಿಜವಾಗಿ ಅಂಬೇಡ್ಕರ್ ಅವರಿಗೆ ಗೌರವ ದೊರಕಿದೆ. ಹಾಗೆ ನೋಡಿದರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ವಿರೋಧಿಸಿತ್ತು. ಅವರ ಸಂಸ್ಕಾರಕ್ಕೆ ಅವಕಾಶ ಕೊಡದ ಕಾರಣ ಕಾಂಗ್ರೆಸ್ ಪಕ್ಷ ಅವರನ್ನು ರಾಜಕೀಯವಾಗಿ ಮಾತ್ರ ಬಳಸಿಕೊಂಡಿದೆ ಎಂದು ಹೇಳಿದರು. ಡಿಸಿಎಂ ಗೋವಿಂದ ಕಾರಜೋಳ ಮಾತನಾಡಿ, ನರೇಂದ್ರ ಮೋದಿ ಅವರು ದೇಶದ ಅತ್ಯಂತ ಶ್ರೇಷ್ಠ ಗ್ರಂಥವೆಂದು ಸಂವಿಧಾನವನ್ನು ಗೌರವಿಸುತ್ತಿದ್ದಾರೆ. ಇಂದು ದೇಶದ 130 ಕೋಟಿ ಜನ ಗೌರವಿಸುವಂತಾಗಿದೆ. ಆದ್ದರಿಂದ ದೇಶದಲ್ಲಿ ಅಂಬೇಡ್ಕರ್ರಿಗೆ ನಿಜವಾದ ಗೌರವ ನರೇಂದ್ರ ಮೋದಿ ಅವರಿಂದಲೇ ದೊರೆತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ, ಡಿಸಿಎಂ ಗೋವಿಂದ ಕಾರಜೋಳ, ನಳಿನ್ ಕುಮಾರ್ ಕಟೀಲ್, ಮಹೇಶ್ ಕುಮಟಳ್ಳಿ, ಶ್ರೀಕಾಂತ್ ಕುಲಕರ್ಣಿ, ಆನಂದ ದೇಶಪಾಂಡೆ ಹಾಗೂ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಆದರೆ ಅಂತಹ ಸಂವಿಧಾನದ ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರ ಸ್ಮರಣೆ ನರೇಂದ್ರ ಮೋದಿ ಸರ್ಕಾರದಿಂದ ಆಯಿತು. ಪಂಚತೀರ್ಥಗಳನ್ನು ಗುರುತಿಸತಕ್ಕಂಥ ಕೆಲಸ ಕಾರ್ಯಗಳಾಯಿತು. ಡಾಕ್ಟರ್ BR ಅಂಬೇಡ್ಕರ್ಗೆ ಗೌರವ ಕೊಡ್ತಕ್ಕಂಥ ಕೆಲಸ ಕಾರ್ಯ 125ನೇ ಜನ್ಮ ಶತಾಬ್ದಿಯ ಅನುಸಾರ ಅವರ ನೆನಪು ಮಾಡತಕ್ಕಂಥ ಪಂಚತೀರ್ಥಗಳನ್ನು ಗುರುತಿಸುವ ಕೆಲಸ ಕಾರ್ಯಗಳಾಯಿತು. ಯಾವ ಅವರ ಹೆಸರನ್ನು ಬರೆದು ಮತ ಬರೆದಿರತಕ್ಕಂಥ ಕಾಂಗ್ರೆಸ್ ಎರಡೆರಡು ಬಾರಿ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿತು. ಅದರಲ್ಲಿ ಸಿದ್ದರಾಮಯ್ಯನವರು ಪಾಲುದಾರ. ಅದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಹೇಳಬೇಕಾಗ್ತದೆ. ಅವ್ರ ಕಾಲದಲ್ಲಿಯೂ ಬರ ಬಂತು, ನೆರೆ ಬಂತು, 5 ವರ್ಷದಲ್ಲಿ ಸಾಕಷ್ಟು ತೊಂದರೆಗಳಾದವು. ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು. ಸಿದ್ದರಾಮಯ್ಯನವರು ಉತ್ತರ ಏನದಕ್ಕೆ ಮಾಡಿದ್ದಾರೆ? ಏನಾದರೂ ಇಡೀ ದೇಶದಲ್ಲಿ ಇವತ್ತು 13-14 ರಾಜ್ಯಗಳಲ್ಲಿ ಪ್ರವಾಹದಿಂದ ತೊಂದರೆ ಆಗದೆ, ಮಳೆಯಿಂದ ತೊಂದರೆ ಆಗದೆ. ಯಾವ ರಾಜ್ಯದಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಕೊಟ್ಟಷ್ಟು ಪರಿಹಾರ ಕೊಟ್ಟಿಲ್ಲ. ಇವತ್ತು ಸಂತ್ರಸ್ತರಿಗೆ ಮಳೆ ಬಂದು 24 ಗಂಟೆ ಒಳಗೆ ನಮ್ಮ ಮುಖ್ಯಮಂತ್ರಿಗಳು ಪ್ರವಾಸ ಕೈಕೊಂಡು ಒಬ್ಬರೇ ಇದ್ದರು, ಇನ್ನೂ ಮಂತ್ರಿಮಂಡಲ ರಚನೆ ಆಗಿರಲಿಲ್ಲ. ನಾವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಲಕ್ಷ್ಮಣ ಸವದಿಜಿ ಅವರ ನೇತೃತ್ವ, ನರೇಂದ್ರ ಮೋದಿಜಿ ಅವರ ನೇತೃತ್ವ, ರಾಜ್ಯದ ಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪಜಿ ಅವರ ನೇತೃತ್ವದಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ. ಜನರ ಬೆಂಬಲ, ವಿಶ್ವಾಸ, ಪ್ರೀತಿ ನಮ್ಮ ಮೇಲೆ ಇದೆ. ವಿರೋಧಿ ಪಕ್ಷದವರು ರಾಜಕೀಯವಾಗಿ ಏನೇ ಮಾತಾಡಿದರೂ ಕೂಡ ಅದನ್ನು ನಾವು ಹೆಚ್ಚು ಅದಕ್ಕೆ ನಾವು ಪ್ರತಿಕ್ರಿಯೆ